2018-19ನೇ ಸಾಲಿನ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3181ರ ನೂತನ ಜಿಲ್ಲಾ ಗವರ್ನರ್ ಆಗಿ ರೋಟರಿ ರೋಹಿನಾಥ್ ಪಾದೆಯವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಪದಗ್ರಹಣ ಸಮಾರಂಭವು ನಗರದ ಕುಲಶೇಖರದ ಕಾರ್ಡೆಲ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ 2017-18ನೇ ಸಾಲಿನ ಜಿಲ್ಲಾ ಗವರ್ನರ್ ರೋಟರಿ ಎಂಎಂ ಸುರೇಶ್ ಚಂಗಪ್ಪ ಮಾತನಾಡಿ, ರೋಟರಿಯ ಇಡೀ ತಂಡದ ಸದಸ್ಯರುಗಳು ಪ್ರತಿಯೊಂದು ವಿಷಯದಲ್ಲೂ ಮುಂದಾಳತ್ವವನ್ನು ವಹಿಸಿ ನಾಯಕತ್ವದ ಅತ್ಯುತ್ತಮ ಸಾಮರ್ಥ್ಯವನ್ನು ಕಾರ್ಯಗತಗೊಳಿಸಿರುತ್ತಾರೆ. ಹಾಗಾಗಿ ನಾನು ಪ್ರತಿಯೊಂದು ಸದಸ್ಯನಲ್ಲಿ ನಾಯಕನನ್ನ ಕಾಣುತ್ತೇನೆ ಎಂದರು. I could see a leader in each and every Rotarian of our district. That was a journey so exciting but so satisfying. Being a leader and leading a district so huge of around 3,000 and odd members is not a joke. But with the constant support of all the members of our district, I am totally satisfied. I am really very happy to be standing in front of you today, this evening, to do the honor of handing over the baton of leadership. ಈ ಸಂದರ್ಭದಲ್ಲಿ ಎಂಎಂ ಸುರೇಶ್ ಚಂಗಪ್ಪನವರು ಅಧಿಕಾರವನ್ನ ನೂತನ ಅಧ್ಯಕ್ಷರಾದ ರೋಟರಿ ರೋಹಿತ್ನಾಥ್ ಪಾದೆಯವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಿದರು. ಇನ್ನು ಈ ಸಂದರ್ಭ ಫ್ಲಾಗ್ ಹಾಗೂ ಹ್ಯಾಂಡ್ ಬ್ಯಾಜ್ಗಳನ್ನು ಬದಲಿಸಲಾಯಿತು. ಇನ್ನು ನೂತನ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡು ಮಾತನಾಡಿದ ರೋಟರಿ ರೋಹಿತ್ನಾಥ್ ಪಾದೆಯವರು, ನಾಯಕತ್ವ ಅನ್ನುವಂತಹದ್ದು ಹಲವು ವಿಧಗಳಿಂದ ಬರುತ್ತದೆ, ಆದರೆ ಅವುಗಳನ್ನು ನಿಭಾಯಿಸುವ ಧೈರ್ಯ ನಮ್ಮಲ್ಲಿ ಬೆಳೆಯಬೇಕು. ಇನ್ನು ರೋಟರಿಯ ಸದಸ್ಯರ ಕೂಟವು ಹೃದಯ ಶ್ರೀಮಂತರ ಕೂಟ ಎಂದು ಹೇಳಿದರು. 3,300 ರೊಟೇರಿಯನ್ರನ್ನು ಸುಮಾರು 72 ಕ್ಲಬ್ಗಳನ್ನು ಮುನ್ನಡೆಸುವಂತ ಒಂದು ಜವಾಬ್ದಾರಿಯನ್ನು ಡಿಸ್ಟ್ರಿಕ್ಟ್ ಗವರ್ನರ್ ಆದ ಶ್ರೀ ಸುರೇಶ್ ಚಂಗಪ್ಪ ಅವರು ನನಗೆ ಹಸ್ತಾಂತರಿಸಿದ್ದಾರೆ. ಅದು ಬಹಳ ದೊಡ್ಡ ಜವಾಬ್ದಾರಿ ಅಂತ ಹೇಳುವಂತ ನನಗೆ ಅನಿಸಿದೆ. ಯಾಕೆಂತ ಹೇಳಿದ್ರೆ ರೋಟರಿ ಸದಸ್ಯರು ದೇ ಆರ್ ಆಲ್ ಲೀಡರ್ಸ್ ಇನ್ ದೇರ್ ಪ್ರೊಫೆಷನ್. ಆ ಲೀಡರ್ಗಳೇ ಲೀಡರ್ ಆಗಿರ್ಬೇಕಾದ್ರೆ ಬಹಳ ಜಾಗರೂಕರಾಗಿರ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಜಿಲ್ಲೆಯ ಪ್ರತಿಯೊಬ್ಬ ರೋಟರಿ ಸದಸ್ಯರಿಗೂ ನನಗೆ ರೋಟರಿ ಡಿಸ್ಟ್ರಿಕ್ಟ್ 3181ರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ನನ್ನನ್ನು ಆಯ್ಕೆ ಮಾಡಿ ಈ ಡಿಸ್ಟ್ರಿಕ್ಟ್ ಅನ್ನು ಮುನ್ನಡೆಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲ ರೋಟರಿ ಬಂಧುಗಳಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಅಂತರಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭ 460 ಪುಟಗಳ ರೋಟರಿಯ ಸಮಗ್ರ ವಿವರಗಳನ್ನು ಹೊಂದಿದ ಡೈರೆಕ್ಟರಿ ದರ್ಶಿನಿಯನ್ನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ವಿನಯ್ ಹೆಗ್ಡೆ ಅವರು ಅನಾವರಣಗೊಳಿಸಿದರು. ನಂತರ ಮಾತನಾಡಿದ ಅವರು, ಕೆಲವೊಂದು ಪ್ರದೇಶಗಳಲ್ಲಿ ಬಡತನವಿದೆ, ಮಕ್ಕಳಿಗೆ ಮೂಲಭೂತ ಶಿಕ್ಷಣ ಪಡೆಯುವುದು ಕಷ್ಟಕರವಾಗಿದೆ. ಇಂತಹ ಸಮಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚುತ್ತಿರುವುದು ಬೇಸರದ ಸಂಗತಿ ಎಂದರು. Obviously, he is aware the responsibility which is rested on him. There is no bed of roses. I sincerely believe a person, he makes sacrifice of your professional career. I'm very sure the outgoing governor obviously would be greatly relieved because he has done great work for last 1 year. And when you hand over, he made a comment about 45 minutes on WhatsApp. He made comments about many of the other things what he has done in the last 1 year. But when he goes home today, obviously you think I could have done something more for my community. You are a part of one of the most prettiest parts of this country. ಈ ಸಂದರ್ಭ ರೋಟರಿ ಪದಾಧಿಕಾರಿಗಳು, ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.